ಟ್ಯಾಕ್ಸ್ ತುಂಬ ಟ್ಯಾಕ್ಸ್ ನೀವು ಜಮತ್ಗೆ ಹೋಗಬಹುದಲ್ಲ? ಅದೇ ಪಳ್ಳಿ ಹೋಗೋದು ಅದೇ. ಈಗ ಇದು ಮಕ್ಕಳು ತಿರುಗಿ ಜಾಗ ಅಲ್ಲ, ಒಳ್ಳೇದಾಯ್ತು. ಟೈಮಿಗೆ ಸರಿಯಾಗಿ ನಾನು ಸಿಕ್ಕಿದೆ ನಿಮಗೆ. ಮೊನ್ನೆ ಇಲ್ಲ, ನಾನು ಮೊನ್ನೆ ಸಾಗರ ಹೋಗಿದ್ದೆ. ನಾನು ಫೋನ್ ರಿಸೀವ್ ಮಾಡಿದೆ ಅಂದರೆ ಎಷ್ಟು ರಾತ್ರಿಗೆ ಅವರು ಬಂದೇ ಬರ್ತೀನಿ. ಇಲ್ಲ, ನಾನು ಗ್ರ್ಯಾಂಡಿಂಗ್ ಮಿಷಿನ್ ಆನ್ ಮಾಡ್ಕೊಂಡಿದ್ದೆ, ಗೊತ್ತಾಗಿಲ್ಲ. ಅರ್ಜೆಂಟ್ ಒಬ್ಬರು ಒಂದು ಕೆಲಸ ಆಯ್ತು ಅಂತೇಳಿ ಒಂದು ಇಂಟರ್ಲಾಕ್ ಇದು ಹಿಡಿದಿರ ನಾವು ಸರ್ ಉಂಟು. ಹಂಗೆ ಬಾಳೆ ಗಿಡ ಕಿತ್ತಿದ್ದಾರೆ. ಇಲ್ಲಿ ಒಳಗೆ ಹೋಗಿದ್ದ? ಇಲ್ಲ ಉಂಟು, ಒಳಗಿತ್ತಲ್ಲ. ಸುಮ್ಮನೆ ಮಲ್ಕೊಂಡಿದ್ದೆ ಆವಾಗಿಂದ ಇಲ್ಲೇ ಬಂದು ಮಲಗಿದೆ. ಹೌದು, ಈಚೆ ಬನ್ನಿ. ಹೌದಾ? ಬಾಳೆ ಇಲ್ಲ ನೋಡಿ, ಇಲ್ಲಿ ತೋರಪ್ಪ ಬಂದು ಹಾಂ भीतर होते स्टिक ಹಿಡ್ಕಂಗೆ ಬೈರೆ ಅಂಕ ಬೈರೆ ಇಲ್ಲ ಅದು ಕಳ್ದಲ್ಲಿ ಮಕ್ಕಳು ಸ್ಟಿಕ್ಕರು ಹೆಂಗಿಲ್ಲ ಹಿಂಗೆ ಲಾಕ್ ಬಂದಲ್ಲಿ ಹೆಂಗಿಲ್ಲ ಹೆಚ್ಚಿಗೆ ದಂಗೆ ಮಾಡಿ ಇಲ್ಲಿ ಬನ್ನಿ ಸಾಹೇಬ್ರೆ. ಹೊತ್ಕೊಳ್ಳಿಗೆ ಯಾವುದು ಕಾಫಿ ಇತ್ತಲ್ಲ, ಇದು ಚಪ್ಪಲಿ ಇತ್ತಲ್ಲ, ಅದೇ ಶಾರ್ಟ್ ಮಾಡ್ಕೊಳ್ಳಿ. ಇದು ಕಸ ತೆಗಿ, ಕಸ ಇದು ಇದಾ ಕೈ ಒಣ ಕಮ್ಕಾರ ನಾನು धरला ನನ್ನ ಲಾಕ್ಡೌನ್ रो ये धरी जाए ठीक है कळदा मकरा खया एवटे नहीं लड़ सांगा हाय काउट नाही अंग 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 तेवढे पळे ಸರಿ ಈ ಕಡೆ ಬರಕ್ಕೆ ಆಗುತ್ತಾ? ಹಾಯ್ किन ಇದು ಕಷ್ಟ तू कशा ये लॉक देना रा गडबीड कना तसे धरूंगे चल ಹೆಂಗೆಲ್ಲ बेळा भीतर गेला अळे बेळा भीतर हाथ गलत की ना मरा हंगे हंगे ये ओडा ये हंगे को तूरी आपले ओडा हंग तो स्टिक करू आता हंग आपले कसरत करतात आवतो हिडकदर राव चुकलं हंगे ಇಲ್ಲ ಸ್ಟಿಕ್ ದಿಯಾ ಹಂಗೆ ಇಲ್ಲ ಡೌಟ್ ಇಲ್ಲ ಹೋಗಿಲ್ಲ ಇಲ್ಲೇ ಉಂಟು ಎಡಕಿನೆಲ್ಲ ಮತ್ತೆ ಒಳಗೆ ಹೋಯ್ತು ವಾಪಸ್ ಅಲ್ಲಿಗೆ ಹೋಯ್ತು ಇಲ್ಲ ಅಲ್ಲೇ ಉಂಟು ಅಲ್ಲೇ ರಾ ಸ್ಟಿಕ್ ರಾವ್ ಮರೆ तुम स्टिक अंदर ಹೋಯ್ ಆ ಸ್ಟಿಕ್ಕರ್ ಇಲ್ಲಿತ್ತ ಇಲ್ಲಿ ಹಿಂದೆ ಇಲ್ಲ ನೋವು ಆಗಲ್ಲ ಅದರಲ್ಲೇ ಅದೇ ಹಿಡಿಯೋದಲ್ಲ ये सोडा तुम फटले सर देखो सर लॉक जाएगा ಜಾಗೃತ ಸ್ಟಿಕ್ಕಲ್ಲಿ ಹಿಡಿಲಿಕ್ಕಾಗಲ್ಲ ಹಿಂಗೆ ತಡಿನಿ ಮರ ಸ್ಟಿಕ್ ಅಂದ್ರೆ ಕಪ್ಪಾಯ್ತು ನಮಗೆ ಜಾಗೃತ ತೊಡು ಸ್ಟಿಕ್ ತಗೊಂಬನ್ನಿ ಸಾಹೇಬ್ರೆ ಇಲ್ಲಿ ಬನ್ನಿ ಅದೇ
ಅಣ್ಣ ಬೆಟ್ರಿ ಬಿಡಿ ಇದು ಹಿಡ್ಕೊಳ್ಳಿ, ಬೆಟ್ರಿ ಬಿಟ್ಟು ಇದು ಹಿಡ್ಕೊಳ್ಳಿ, ಎರಡು ಕೈಯಲ್ಲಿ ಹಿಡ್ಕೊಳ್ಳಿ, ಮೇಲೆ ಹಿಡ್ಕೊಳ್ಳಿ. ಬಾದಿ ಕೊಡ್ಕರ ನೌಶಾಗ ಕರಿಕೆ ಮೇಲೆ 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 ಮಾಡಿ ನೀವು ಮೇಲೆ. ಅದೇ ಅದೇ ಇಲ್ಲ ಹಾಂ ಕಾಡ್ತಾ చెయ్యదు ಮತ್ತೆ జోరు ఉంటుంది ಹೆಂಗೆ ಖರ್ಚು ಉಂಟು ನೋಡಿ ಈ ಹಾವು ನಾವೊಂದ ಕೋಟಿ ಮನೆ ಅಂದು ಇಕ್ಬಲ್ ಸಾಹೇಬ್ರು ಕೋಟಿ ಮನೆಗೆ ಬಂದಿದ್ದು. ನಾನು ಇವತ್ತು ತುಂಬ ಸುಸ್ತಾಗಿದ್ದೇನೆ. ಬೆಳಿಗ್ಗೆ ಕೆಲಸಕ್ಕೆ ಹೋಗಿ 6:30 ತನಕ ಕೆಲಸ ಮಾಡಿ ಆಮೇಲೆ ಗ್ಯಾರೇಜಲ್ಲಿ ಹೋಗಿ ಗ್ರೈಂಡಿಂಗ್ ಮಿಷಿನ್ ಆನ್ ಮಾಡಿದ್ದೇನೆ. ಅವ್ರಿಗೆ ನನ್ನ ನಂಬರ್ ಇಲ್ಲ ಆಯಿತು ಪಾಪ. ನಮ್ಮ ಬೈಂದೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನನಗೆ ಭಾಳ ಜನರಿಗೂ ಹೆಲ್ಪ್ ಮಾಡ್ತಾರೆ. ಹಾವು ಬಂದ ತಕ್ಷಣ ಬೈಂದೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಂಬರ್ ತಗೊಂಡು ನನಗೊಂದು 2-3 ಕಾಲ್ ಮಾಡಿದರು. ಗ್ರೈಂಡಿಂಗ್ ಮಿಷಿನ್ ಆನ್ ಇದ್ರಿಂದ ನನಗೆ ಸೌಂಡ್ ಕೇಳಲಿಲ್ಲ. ಕೊನೆಗೂ ನಾನು ಫೋನ್ ರಿಸೀವ್ ಮಾಡಿದೆ. ಫೋನ್ ರಿಸೀವ್ ಮಾಡಿದರೆ ಇಂತಹ ಜಾಗದಲ್ಲಿ ಹಾವು ಬಂದಿದೆ ಅಂತೇಳಿ ಹೇಳಿದರು. ಆಮೇಲೆ ತಕ್ಷಣ ನಾನು ಗ್ಯಾರೇಜಿಂದ ಮನೆಗೆ ಹೋಗಿ ನನ್ನ ಹತ್ಯಾರಗಳನ್ನು ತಗೊಂಡು ಹೋಗಿ ಸ್ಥಳಕ್ಕೆ ಹೋಗಿ ಮುಟ್ಟಿದೆ. ಈ ಹಾವು ಎದುರು ಕಾಂಪೌಂಡಿಂದ ಬಂದು ಬಾಳೆ ಮರದ ಗಿಡದಲ್ಲಿ ಆ ಟೊಳ್ಳಿರ್ತದಲ್ಲ, ಬಾಳೆ ಮರ ಸತ್ತೋದು ಬಾಳೆ ಮರನ ಪೊಳ್ಳ್ರೊಳಗೆ ಹಾವು ಒಳಗಡೆ ಹೋಗ್ಕೊಂಡಿತ್ತು. ಹಿಡಿಲಿಕ್ಕೆ ಭಾಳ ತ್ರಾಸು ಮಾಡ್ತು. ಯಾಕಂದರೆ ಹಿಡಿಲಿಕ್ಕೆ ತ್ರಾಸು ಆಯ್ತಂದರೆ ಹಾವೇನು ಅಂತ ದೊಡ್ಡದಲ್ಲ. ಆದರೆ ಆ ಎಡ್ಕಿನಲ್ಲಿ ನನಗೆ ಸ್ನೇಕ್ ಸ್ಟಿಕ್ ಯೂಸ್ ಮಾಡೋಕ್ಕೂ ಆಗಿಲ್ಲ, ಕೊಕ್ಕೆನೂ ಯೂಸ್ ಮಾಡೋಕ್ಕಾಗಿಲ್ಲ. ಭಾಳ ಕಷ್ಟ ಆಯಿತು. ಮತ್ತು ಕಡೆಗೆ ಆಮೇಲೆ ಹೇಗಾದರೂ ಮಾಡಿ ಅದನ್ನ ಹಿಡಿದು ಈಗ ಇದನ್ನು ವೈಲ್ಡ್ ಲೈಫ್ ಏರಿಯಾಕ್ಕೆ ಇದನ್ನು ಬಿಡ್ತಾ ಇದ್ದೇನೆ. ಯಾಕಂದರೆ ವೈಲ್ಡ್ ಲೈಫ್ ಸುಸ್ತಾದ್ರಿಂದ ಇದನ್ನೀಗ ಕಾಡಿಗೆ ಬಿಡ್ತಾ ಇದ್ದೇನೆ. ಸ್ನೇಕ್ ಥಾಮಸ್ ಒಪ್ಪಂದ ನೋಡಿ. ನನ್ನ ನಂಬರ್ಸ್ ಇದೆ ಇದರಲ್ಲಿ, ಕಾಂಟ್ಯಾಕ್ಟ್ ನಂಬರ್ ಇದೆ 9980247162. ಮತ್ತು ನಿಮಗೆ ಎಲ್ಲಿ ಬೇಕಾದರೂ ವೈಲ್ಡ್ ಲೈಫಲ್ಲಿ ಕೊಲ್ಲೂರು, ಬೈಂದೂರು, ಕೊಲ್ಲೂರು, ಕಂಬದ ಕೋಣೆ ಗೈಡ್ರ ಹತ್ರ ಅಥವಾ ವೈಲ್ಡ್ ಲೈಫಿನವ್ರ ಹತ್ರ ಯಾರ ಹತ್ರ ಫೋನ್ ಮಾಡಿದರೂ ನಿಮಗೆ ಅವ್ರ ತಕ್ಷಣ ನಮ್ಗೆ ಕಾಲ್ ಮಾಡಿ ಹೇಳ್ತಾರೆ, ಮೆಸೇಜ್ ಕೊಡ್ತಾರೆ. ನಾನು ಊರಲ್ಲೇ ಇದ್ದೆ ಅಂದರೆ, ನಾನು ಫೋನ್ ರಿಸೀವ್ ಮಾಡಿದೆ ಅಂದರೆ ಸ್ಥಳಕ್ಕೆ ದೌಡಾಯಿಸಿ ಬಂದೇ ಬರ್ತೇನೆ. ಮತ್ತು ನನ್ನಲ್ಲಿ ಆದ ಪ್ರಯತ್ನ ನಾನು ಮಾಡ್ತೇನೆ. ನೋಡಿ, ಈಗ ಸೆಕೆ ಟೈಮು ಆಗಿದ್ದರಿಂದ ತುಂಬ ನೀವು ಕಾಳಜಿ ವಹಿಸಬೇಕಾಗತ್ತೆ. ಈಗ ಹಾವುಗಳು ಸೆಕೆಯಲ್ಲಿ ಗುಳಿಯಲ್ಲಿ ವಾಸ ಮಾಡಲಿಕ್ಕೆ ಇರುವುದಿಲ್ಲ. ಅವು ಹೊರಗಡೆ ಸಂಚಾರ ಮಾಡ್ತವೆ ಈಗ ಸೆಕೆ ಆದ್ದರಿಂದ ನೀವು ಹೊರಗಡೆ ತಿರುಗುವಾಗ ಆದಷ್ಟು ಜಾಗ್ರತೆ ವಹಿಸಬೇಕು. ಮತ್ತು ಮನೆ ಒಳಗೂ ಹಾಗೆ ಕತ್ತಲೆ ಕೋಣೆಯಲ್ಲಾಗಲಿ ಮಂಚದಡಿಗಾಗಲಿ ರಾತ್ರಿ ಒಮ್ಮೆ ಪರಿಶೀಲನೆ ಮಾಡಿ ನೀವು ನೋಡಿ ಮಲ್ಕೊಳ್ಳೋದು ಒಳ್ಳೆಯದು. ನೋಡಿ, ಈಗ ಹಾವನ್ನು ಕಾಡಿಗೆ ಬಿಡ್ತಾ ಇದ್ದೇನೆ ನಾನು. ನೋಡಿ, ಹೋಗ್ತಾ ಇದ್ದೆ ನೋಡಿ. ಭಯಂಕರ ಜೋರಿದು ಗಂಡು ಹಾವು. ನೋಡಿ, ಗಂಡು ಹಾವು ಎಷ್ಟು ಸ್ಪೀಡ್ ಇದೆ ನೋಡಿ. ಹೆಡ್ಲೈಟ್ ನೋಡಿ, ಇದಕ್ಕೆ ಈಗ ಕಾಡು ಪ್ರದೇಶದಲ್ಲಿ ಬಿಟ್ಟಿದ್ದೇನೆ. ಈಗ ಗಿಡದ ಅದರೊಳಗೆ ಹೋಗ್ತಾ ಇದೆ ನೋಡಿ.